ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಆ್ಯಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಉಡುಪಿ ಸ್ಟೈಲಲ್ಲಿ ಹಲವಾರು ರೀತಿಯ ಮೀನು ಪದಾರ್ಥಗಳನ್ನು ತಯಾರು ಮಾಡುವುದು ಹೇಗೆ ಅದೆಲ್ಲ ಈ ಒಂದು ದೊಡ್ಡ ಎಲೆಯಲ್ಲಿ ಹಾಕಿ ನಾನು ತಿಂತೀನಿ. ಆಲ್ಮೋಸ್ಟ್ ಒಂದು 10 ವೆರೈಟೀಸ್ ಬೇರೆ ಬೇರೆ ಥರದ ಮೀನನ್ನ ಮಾಡ್ತೀನಿ. ನಾನು ಮಾಡೋದಲ್ಲ, ನಮ್ಮಮ್ಮ ಮಾಡ್ತಾರೆ. ಇಲ್ಲಿ 10ಕ್ಕಿಂತ ತುಂಬ ವೆರೈಟೀಸ್ ಮೀನನ್ನ ನಾವು ತಿಂತೀವಿ. ಬಟ್ ಇವತ್ತು ವಿಡಿಯೋಗೆ ನಾನು ಆಲ್ಮೋಸ್ಟ್ ಒಂದು 10 ವೆರೈಟೀಸ್ ತೋರಿಸ್ತೀನಿ. ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಕೂಡ. ಎಲ್ಲಾನು ಒಂದೊಂದು ಸ್ಟೈಲಲ್ಲಿ ಮಾಡಿ ತೋರಿಸ್ತೀನಿ, ಓಕೆನಾ? ಟಿಪಿಕಲ್ ಲೋಕಲ್ ಫುಡ್, ಹಾಗೆಯೇ ಹೋಟೆಲಲ್ಲಿ ತಯಾರು ಮಾಡುವಂಥ ಫುಡ್ ಪ್ರತಿಯೊಂದು ಇರುತ್ತೆ. ಸೊ ಫುಡ್ ಲವರ್ಸ್ಗೆ ಇದು ಆಸಮ್ ವಿಡಿಯೋ ಅಂತ ಹೇಳ್ತಾ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಊಟ ತಿನ್ನೋ ಮುಂಚೆ ಊಟ ತಯಾರಿ ವಿಡಿಯೋ ನಿಮಗೆ ತೋರಿಸ್ಬೇಕಲ್ವಾ? ಸೊ ಹಿಂದಿನ ದಿನಾನೇ ಅಮ್ಮ ಎಲ್ಲ ಫಿಶ್ನ ಕ್ಲೀನ್ ಮಾಡ್ತಾ ಇದ್ರು. ಒಂದೊಂದು ಫಿಶ್ನ ಕ್ಲೀನ್ ಮಾಡೋ ರೀತಿಯೂ ಒಂದೊಂದು ಥರ ಇರುತ್ತೆ. ಸೊ ಇದು ಪಾಂಫ್ರೆಟ್ ಮೀನನ್ನ ಅವರು ಕ್ಲೀನ್ ಮಾಡ್ತಾ ಇದ್ದಾರೆ. ಅದ್ರದ್ದು ಕ್ಲಿಪ್ಪಿಂಗ್ ಹಾಕ್ತಾ ಇದ್ದೀನಿ. ಯಾರಿಗೆಲ್ಲ ಫಿಶ್ ಕ್ಲೀನಿಂಗ್ ಪ್ರಾಸೆಸ್ ಗೊತ್ತಿಲ್ಲ, ಹೇಗೆ ಕ್ಲೀನ್ ಮಾಡೋದು, ಹೇಗೆ ಕಟ್ ಮಾಡೋದು, ನನ್ನಂಥವ್ರಿಗೆಲ್ಲ ಗೊತ್ತಾಗಲಿ ಅನ್ನೋದು. ಸೊ ನೋಡೋದಕ್ಕೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ತುಂಬಾ ನೀಟಾಗಿ ಕ್ಲೀನಾಗಿ ಫಿಶ್ನ ಕ್ಲೀನ್ ಮಾಡಬೇಕು. ಇದು ನೆಕ್ಸ್ಟ್ ಡೇ ವಿಡಿಯೋ, ಅಂದರೆ ಈ ದಿನ ಮೀನು ಪದಾರ್ಥಗಳನ್ನು ಮಾಡಿ ನಾವು ತಿಂದಿರುವಂಥ ವಿಡಿಯೋ. ಕೊನೆ ತನಕ ವಿಡಿಯೋ ನೋಡಿ ಆಯಿತಾ? ಯಾಕಂದರೆ ತುಂಬಾ ಡಿಫ್ರೆಂಟ್ ವೆರೈಟೀಸ್ ಮೀನಿನ ಪದಾರ್ಥ ಉಡುಪಿ ಸ್ಟೈಲಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ನಾನು ಹೇಳಿದ್ನೆಲ್ಲ ಬಂದರಿಂದ ತರಬೇಕಾದ್ರೆ ಕಪ್ಪೆ ಚಿಪ್ನ ಈ ಥರ ಬಿಸಿನೀರಲ್ಲಿ ಒಂದು ಸ್ವಲ್ಪ ಹೊತ್ತು ಇಟ್ಟರೆ ಅದಾಗೆ ಓಪನ್ ಆಗುತ್ತಂತ. ಆಮೇಲೆ ಇಷ್ಟು ಕ್ರ್ಯಾಬ್ ಇದೆ. ನನ್ನ ಫೇವ್ರೆಟ್ ಮೊದಲನೇದಾಗಿ ಅಮ್ಮ ಮಾಡಿದ್ದು ಕಪ್ಪೆ ಚಿಪ್ಪು ಸುಕ್ಕ. ಸೊ ಕಪ್ಪೆ ಚಿಪ್ಪು ಸುಕ್ಕಾಗೆ ಎಣ್ಣೆಯಲ್ಲಿ ಈರುಳ್ಳಿ ಫ್ರೈ ಮಾಡಿದ್ರು, ಆಮೇಲೆ ಅದಕ್ಕೆ ಮಸಾಲೆ ರೆಡಿ ಮಾಡಿಟ್ಟಿದ್ರು. ಆ ಮಸಾಲೆನ ಹಾಕಿದ್ರು, ಅದು ಚೆನ್ನಾಗಿ ಫ್ರೈ ಆದಮೇಲೆ ಕಪ್ಪೆ ಚಿಪ್ಪು ಹಾಕಿದ್ರು. ಇದೆಲ್ಲ ಚೆನ್ನಾಗಿ ಬೆಂದ ಮೇಲೆ ಕೊನೆಗೆ ತೆಂಗಿನಕಾಯಿ ಹಾಕಿದ್ರು. ತೆಂಗಿನಕಾಯಿ ಹಾಕಿದ್ಮೇಲೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಅದನ್ನು ಹಾಗೆ ಮಿಕ್ಸ್ ಮಾಡಿದ್ರು. ಆವಾಗ ಒಂದು ಸ್ವಲ್ಪ ಗ್ರೇವಿ ಇದ್ದಿದ್ದೆಲ್ಲ ತಿಕ್ಕಾಗಿಬಿಡುತ್ತೆ. ಇಲ್ಲಿಗೆ ಕಪ್ಪೆ ಚಿಪ್ಪು ಸುಕ್ಕ ರೆಡಿ ಆಗುತ್ತೆ. ಮೇಲಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವನ್ನ ಹಾಕಿದ್ರೆ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇದು ಕ್ರ್ಯಾಬ್ ಗೀ ರೋಸ್ಟ್ ಮಾಡ್ತಾ ಇದ್ದಾರೆ. ಸೊ ತುಪ್ಪದಲ್ಲಿ ಚೆನ್ನಾಗಿ ಏಡಿನೆಲ್ಲ ಫ್ರೈ ಮಾಡಬೇಕು. ಇದನ್ನೆಲ್ಲ ಫ್ರೈ ಮಾಡಿದ್ಮೇಲೆ ಒಂದು 2-3 ನಿಮಿಷ ಪಕ್ಕಕ್ಕೆ ಎತ್ತಿಡಬೇಕು. ಇದಾದಮೇಲೆ ಇನ್ನೊಂದು ಪ್ಯಾನ್ ತಗೊಂಡು ಅದಕ್ಕೆ ಚೆನ್ನಾಗಿ ತುಪ್ಪ ಹಾಕ್ತಾ ಇದ್ದಾರೆ. ಗೀ ರೋಸ್ಟ್ ಅಂದಮೇಲೆ ಗೀ ಇದ್ದೇ ಇರಬೇಕಲ್ವಾ? ಆಮೇಲೆ ಗೀ ರೋಸ್ಟ್ ಮಸಾಲೆನೂ ರೆಡಿ ಮಾಡಿ ಇಟ್ಟಿದ್ರು ನಮ್ಮಮ್ಮ. ಸೊ ಅದನ್ನೇ ಹಾಕ್ತಾ ಇದ್ದಾರೆ. ಇದು ಚೆನ್ನಾಗಿ ಒಂದು ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಈ ಮಸಾಲೆನ ಏಡಿನ ನಾವು ತುಪ್ಪದಲ್ಲಿ ಫ್ರೈ ಮಾಡಿದ್ವಲ್ಲ ಅದಕ್ಕೆ ಹಾಕಿ ಮಿಕ್ಸ್ ಮಾಡಬೇಕು. ಇಲ್ಲಿಗೆ ನಮ್ಮ ಏಡಿ ಗೀ ರೋಸ್ಟ್ ಕೂಡ ರೆಡಿ ಆಗುತ್ತೆ. ಸೊ ನಮ್ಮಮ್ಮ ಏನು ಮಾಡ್ತಾರಂದರೆ ಯೂಶ್ವಲಿ ಮಸಾಲೆಗಳನ್ನೆಲ್ಲ ಮುಂಚೆನೇ ಮಾಡಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಡ್ತಾರೆ. ಅದೊಂದು 4-5 ಸತಿಗಾದರೂ ಆಗುತ್ತೆ. ಇಲ್ಲ ಅಂದರೆ ಪದೇ ಮೀನು ಮಾಡಬೇಕಾದ್ರೆ ಮಸಾಲೆ ಮಾಡ್ತಾ ಇರಬೇಕಾದ್ರೆ ಅದೇ ಜಾಸ್ತಿ ಕೆಲಸ ಆಗಿಬಿಡುತ್ತೆ ಅಂತ. ಇದು ತವಾ ಫ್ರೈಗೆ ರೆಡಿ ಮಾಡ್ತಾ ಇರೋದು. ಎಣ್ಣೆಗೆ ಈರುಳ್ಳಿ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿ, ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಶುಂಠಿ ಬೆಳ್ಳುಳ್ಳಿನೇ. ಅದಿಲ್ಲ ಅಂದರೆ ಚೆನ್ನಾಗಾಗಲ್ಲ. ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಪೇಸ್ಟ್ ಹಾಕಿ, ಹುಡಿ ಮಾಡಿಟ್ಕೊಂಡ್ರೆ ಹುಡಿ ಹಾಕಿ. ಸೊ ಅಮ್ಮ ಇದೆರಡನ್ನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾರೆ. ಈ ಥರ ಫ್ರೈ ಆದಮೇಲೆ ಇದಕ್ಕೆ ಕರಿಬೇವನು ಕೂಡ ಕಟ್ ಮಾಡಿ ಹಾಕ್ತಾರೆ. ಇದಕ್ಕೆ ಫಿಶ್ ಮಸಾಲ ಫ್ರೈದು ಮಸಾಲೆ ಕೂಡ ರೆಡಿ ಮಾಡಿ ಇಟ್ಟಿದ್ರು. ಅದನ್ನು ಹಾಕ್ಬಿಟ್ಟು ಅದು ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಮುದ್ದಾಗಿರುವಂಥ ಮೀನು ಇದ್ರ ಮೇಲೆ ಹಾಕ್ತಾರೆ. ಅದು ಯಾವ ಮೀನು ಅಂತ ನೋಡ್ತಾ ಇರಿ. ವಾವ್, ಅಂಜಲ್ ಮೀನು ಬಿದ್ದೇ ಬಿಡ್ತು. ರುಚಿಯಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಎಷ್ಟು ಫ್ರೆಶ್ ಆಗಿದೆಯಲ್ಲ ಆ ಮೀನು ನೋಡಿ. ಈ ಮೀನು ತುಂಬಾ ಸಾಫ್ಟಾಗಿರೋದ್ರಿಂದ ಕೇರ್ ವಿತ್ ಹ್ಯಾಂಡಲ್ ಅಂತ ಹೇಳ್ತೀವಲ್ಲ, ಆ ಥರ ಹ್ಯಾಂಡಲ್ ಮಾಡಬೇಕು. ಇದನ್ನು 2 ನಿಮಿಷದಲ್ಲಿ ಈ ಮೀನು ಬೆಂದು ಹೋಗುತ್ತೆ. ಸೊ ಒಂದು ಕಡೆ ಬೆಂದು ಹೋಯ್ತಾ, ಇವಾಗ ಉಲ್ಟಾ ಮಾಡ್ತಾ ಇದ್ದಾರೆ. 2 ಕಡೆ ಬೆಂದ ಮೇಲೆ ಆಯಿತು ಇದ್ರ ಕೆಲಸ. ಇದೀಗ ಒಣಮೀನನ್ನ ಏನೂ ಮಾಡಬೇಕಾಗಿಲ್ಲ. ಈ ಥರ ಎಣ್ಣೆಯಲ್ಲಿ ಬಿಟ್ಟರೆ ಸೂಪರಾಗಿ ಫ್ರೈ ಆಗುತ್ತೆ. ಇದೀಗ ಪ್ರಾನ್ಸ್ನ ಫ್ರೈ ಮಾಡ್ತಾ ಇದ್ದಾರೆ, ಅಂದರೆ ಎಟ್ಟಿ ಅಂತ ಅಂತೀವಲ್ಲ ಅದನ್ನು ಫ್ರೈ ಮಾಡ್ತಾ ಇದ್ದಾರೆ ಎಣ್ಣೆಯಲ್ಲಿ. ಇದು ಮಸಾಲೆ ಫ್ರೈ ಆಗಿರುತ್ತೆ. ಎಟ್ಟಿ ಫ್ರೈ ಮಾತ್ರ ತುಂಬಾ ರುಚಿಯಾಗಿರುತ್ತೆ. ಅದರಲ್ಲೂ ಇಷ್ಟು ದೊಡ್ಡ ಎಟ್ಟಿ ಇದ್ದರೆ ಇನ್ನೂ ರುಚಿಯಾಗಿರುತ್ತೆ.
ಇದು ಇನ್ನೊಂದು ಮೀನು ಪಾಂಫ್ರೆಟ್ ರವಾ ಫ್ರೈ ಮಾಡ್ತಾ ಇದ್ದಾರೆ. ಎಲ್ಲಾನು ಒಂದೊಂದು ಡಿಫ್ರೆಂಟ್ ವೆರೈಟಿ ನಿಮಗೆ ತೋರಿಸ್ಬೇಕಲ್ವ, ಸೊ ಹಾಗಾಗಿ ಡಿಫ್ರೆಂಟಾಗಿ ಮಾಡ್ತಾ ಇದ್ದಾರೆ. ಈ ಡಿಫ್ರೆಂಟ್ ರೆಸಿಪೀಸ್ನೆಲ್ಲ ನಾನು ಇವತ್ತು ಟ್ರೈ ಮಾಡ್ತಾ ಇದ್ದೀನಿ. ಫೈನಲಿ ನನ್ನ ಎಲೆಗೆ ಐಟಮ್ಸ್ ಎಲ್ಲ ಬೀಳ್ತಾ ಇದೆ. ಆಹಾ, ಖುಷಿ ಅನ್ನಿಸ್ತಾ ಇದೆ. ನೋಡ್ತಾ ಇರಿ ಎಷ್ಟು ಐಟಮ್ ಬೀಳುತ್ತೆ ಅಂತ. ಒಂದಕ್ಕಿಂತ ಒಂದು ಸೂಪರ್ ಆಗಿರುತ್ತೆ. ನಮ್ಮಮ್ಮ ಕಷ್ಟಪಟ್ಟು ಪ್ರೀತಿಯಿಂದ ನನಗೋಸ್ಕರ ಅಂತ ಮಾಡಿದ್ದಾರೆ. ಉಡುಪಿ ಶೈಲಿಯ ಒಂದು ಮೀನೂಟ ಯಾವ ರೀತಿ ಇದೆಯಾ ಅಂತ ಎಲ್ಲರಿಗೂ ತೋರಿಸೋಣ ಅಂತ. ಇನ್ನು ಊರಿನ ಕಡೆ ಎಲ್ಲ ನಿಮಗೆ ಗೊತ್ತೇ ಇದೆ, ಇಲ್ಲಿ ನಾವು ತಿನ್ನೋದು ಬಾಯ್ಲ್ಡ್ ರೈಸ್ ಅಂತ ಅಂತೀವಿ, ಬಿಳಿ ಅನ್ನ ತಿನ್ನಲ್ಲ. ಸೊ ಹಾಗಾಗಿ ಈ ರೈಸೇ ಇರುತ್ತೆ. ಕ್ಲೋಸಪ್ ಲುಕ್ ತೋರಿಸ್ತಾ ಇದ್ದೀನಿ ಹೇಗಿದೆ ವೆರೈಟೀಸ್ ಅಂತ ಹೇಳಿ. ಇದರಲ್ಲಿ ಈ ಮೀನು ತಿನ್ನೋರು ಹೇಳಬೇಕು ನಿಮಗೆ ಯಾವ ಮೀನು ತುಂಬಾ ಇಷ್ಟ ಅಂತ. ನನ್ನನ್ನು ಕೇಳಿದ್ರೆ ಕಷ್ಟ ಆಗುತ್ತೆ. ಇವತ್ತು ನಮ್ಮ ಅಮ್ಮನಿಗೆ ತುಂಬ ಸುಸ್ತಾಗಿದೆ, ಯಾಕಂದರೆ ಇಷ್ಟೊಂದು ಐಟಮ್ಸ್ ಮಾಡಿದ್ದಾರೆ. ಲೈಫಲ್ಲೇ ಫಸ್ಟ್ ಟೈಮ್ ನನ್ನಮ್ಮ 10 ಐಟಮ್ ಫಿಶ್ ಐಟಮ್ಸ್ನ ಒಂದು ದಿನದಲ್ಲಿ ಮಾಡಿರೋದು. ನನಗೋಸ್ಕರ ನಿಮಗೋಸ್ಕರ ಅಂತ ಮಾಡಿರೋದು. ಆ್ಯಂಡ್ ಇದರಲ್ಲಿ ಡಿಫ್ರೆಂಟ್ ಎಲ್ಲ ಇದೆ, ಏನೇನು ಅಂತ ಹೇಳ್ತೀನಿ. ಆ್ಯಕ್ಚುಲಿ ಅಮ್ಮನ ಹೇಳೋಣ ಅಲ್ವಾ, ಅವ್ರು ಕಷ್ಟಪಟ್ಟು ಮಾಡಿದ್ದಾರೆ. ಸೊ ಪಲ್ಲೆ ಪೂರ ಐಟಮ್ ಏನೇನಂತ ಏಡಿ ಗೀ ರೋಸ್ಟ್, ಜೆಂಜಿ ಗೀ ರೋಸ್ಟ್, ಅಂಜಲ್ ಮಸಾಲ ಫ್ರೈ. ಇದು ಅಂಜಲ್ ಮಸಾಲ ಫ್ರೈ, ತುಂಬ ಸಾಫ್ಟ್ ಇರೋ ಮೀನು. ಇದು ನಮ್ಮೂರಲ್ಲಿ ಕರ್ಲಿ ಅಂತ ಹೇಳ್ತೇವೆ, ತುಳು ಭಾಷೆಯಲ್ಲಿ ಕಡ್ಲನ್ ಅಂತ ಹೇಳ್ತೇವೆ. ಇದು ಮಸಾಲ ಡೀಪ್ ಫ್ರೈ. ಮಸಾಲ ಡೀಪ್ ಫ್ರೈ ಇದು ಸೂಪರ್ ಆಗಿದೆ. ಇದು ಮಾತ್ರ ಮೀನು ತುಂಬ ಮುಳ್ಳಿರುತ್ತೆ, ಹುಷಾರಾಗಿ ತಿನ್ನಬೇಕು. ಓಕೆ, ಇದು ಪಾಪ್ಲೆಟ್. ಪಾಂಫ್ರೆಟ್ ನೋಡಿ, ರವಾ ಫ್ರೈ. ರವಾ ಫ್ರೈ ಮಾಡಿರೋದು. ಅದು ಗೊತ್ತಲ್ವಾ, ಸಿಗಡಿ, ಎಟ್ಟಿ, ಪ್ರಾನ್ಸ್. ಪ್ರಾನ್ಸ್ ಸೂಪರ್ ಟೇಸ್ಟಿ ಇರುತ್ತಪ್ಪ. ಪ್ರಾನ್ಸ್ ಡೀಪ್ ಫ್ರೈ ಮಾಡಿದ್ದಾರೆ. ಬೊಕ್ಕ, ಇದು ಕಪ್ಪೆ ಚಿಪ್ಪು. ಕಪ್ಪೆ ಚಿಪ್ಪು, ಸೀಶೆಲ್ಸ್ ಅದನ್ನ ಸುಕ್ಕ. ಬೊಕ್ಕ, ಇದು ಡ್ರೈ ಫಿಶ್ ಅಂದ್ರೆ ಸಿಗಡಿ ಒಣಗಿಸ್ತಾರಲ್ಲ ಅದ್ರದ್ದು ಚಟ್ನಿ. ಮಂಗಳೂರಲ್ಲಿ ತುಂಬಾ ಮಾಡ್ತಾರೆ ಇದನ್ನು. ಪ್ರಾನ್ಸ್ನ ಡ್ರೈ ಮಾಡ್ತಾರೆ, ಡ್ರೈ ಫಿಶ್ ತರ. ಅದನ್ನ ಆಮೇಲೆ ತೆಂಗಿನಕಾಯಿ, ಈರುಳ್ಳಿ, ಉಪ್ಪು ಅದೆಲ್ಲ ಹಾಕಿಬಿಟ್ಟು ಮಿಕ್ಸ್ ಮಾಡ್ತಾರೆ. ಎಲ್ಲ ಹಾಕಿ ಅದು ಚಟ್ನಿ ತರ ಗಂಜಿ ಜೊತೆ ತಿನ್ನೋದಕ್ಕೆ. ಬೊಕ್ಕ, ಬಂಗುಡೆ ಪುಳಿ ಮುಂಚೆ ಹೇಳ್ತಾರೆ ಮಂಗಳೂರು ಕಡೆ. ಬಂಗಡೆ ಮೀನ್, ಬಂಗುಡೆ ಪುಳಿ ಮುಂಚಿ ಮಾಡಿದ್ದಾರೆ. ಬೊಕ್ಕ, ಇದು ನಮ್ಮ ತುಳು ಭಾಷೆಯಲ್ಲಿ ಬೊಳೆಂಜೂರು ಅಂತ ಹೇಳ್ತಾರೆ. ಇದು ಸಾರು ಮಾಡಿದ್ದೇವೆ ನಾವು. ಪುಟ್ಟು ಮೀನು ಬಟ್ ರುಚಿಯಾಗಿರುತ್ತೆ. ಬೋಳಂಜೀರ್. ಇದು ಬಂಗುಡೆ ಡ್ರೈ ಫಿಶ್. ಇದು ಬಂಗುಡೆ ಮೀನು ಆದ್ರೆ ಒಣಗಿರೋ ಮೀನು. ಇದನ್ನ ಗಂಜಿ, ಕರಾವಳಿ ಜನ ಇದನ್ನು ಗಂಜಿಯೊಟ್ಟಿಗೆ ತಿಂತಾರೆ. ಗಂಜಿ ಊಟ ಮಾಡುವಾಗ ತುಂಬಾ ಟೇಸ್ಟ್ ಆಗ್ತದೆ. ಇದ್ರ ಸ್ಮೆಲ್ ನನಗಿಷ್ಟ, ಬಟ್ ಕೆಲವ್ರಿಗೆ ಇದ್ರ ಸ್ಮೆಲ್ ಇಷ್ಟ ಇರಲ್ಲ. ಗಲೀಜ್ ಸ್ಮೆಲ್ ಅಂತ ಅಂತಾರೆ, ಬಿಕಾಸ್ ಜಾಸ್ತಿ ಸ್ಮೆಲ್ ಬರುತ್ತೆ. ಥ್ಯಾಂಕ್ ಯು. ಒಂದಟಿರೆಗೂ ಆಸೆ ಅವ್ನು ತಿನ್ನರೆ ಮಸ್ತ್. ಎಂಕ್ಲ ಜಂಜಿ ಮಸ್ತ್ ಇಷ್ಟ. ಬೊಕ್ಕ ಕರ್ಲಿ ಇಷ್ಟ, ಪಾಂಫ್ರೆಟ್ ಇಷ್ಟ. ನಾನು ಇದು ಆಲ್ರೆಡಿ ತಿಂದಾಗಿದೆ. ಪ್ರಾನ್ಸ್ ಎಲ್ಲ ತಿನ್ನಬೇಕು. ಇದು ಟೇಸ್ಟ್ ಮಾಡಿದ್ದೀನಿ. ಇದು 1 year ಆಯಿತು ನಾನು ತಿನ್ನದೆ. ಸೂಪರ್. ಇದಿಷ್ಟು ನಾನು ಅಮ್ಮ ತಿಂದು ಖಾಲಿ ಮಾಡ್ತೀವಿ. ಶುರು ಮಾಡ್ಬೋದೆ? ಶುರು ಮಾಡ್ಬೋದ? ಜಾಸ್ತಿ ತಿನ್ಪಿನಿಂದ. ಹಾಂ, ಸೂಪರ್ ಅಮ್ಮ. ಇವ್ರು 8 ಗಂಟೆಲ್ಲ ಹಾಕಿದ್ದಾರೆ. 6 o'clock. ಏರ್ಪೋರ್ಟ್ ಬೋರ್ಡ್ ಆಗಿ ಈತನ ಮಾಡ್ತಾರೆ. 4 hours ಫುಡ್. 4 hours. ಫಿಶ್ ಮತ್ತೆ ಗೋಡೆನೆ ಕ್ಲೀನ್ ಮಲ್ತೀತಲ್ಲ. ಹಾ, ಇದಿಷ್ಟು ಫಿಶ್ಗೆ ಎಷ್ಟಾಯ್ತು ಅಂತ ನಾವು ಹೇಳ್ತೀನಿ. 8 and 1000 rupees ಆಯ್ತು ಅತ್ತೆ. ಅಂದ್ರೆ ಇಷ್ಟೇ ಅಲ್ಲ, ಇನ್ನೂ ಒಳಗಡೆ ಇದೆ. ನಾವು ಬಂದರ್ ವಿಡಿಯೋ ನೋಡಿದ್ರಲ್ಲ, ಮಲ್ಪೆ ಬೀಚಲ್ಲಿ ಇರುವಂತ ಪೋರ್ಟ್, ಅಲ್ಲೇ ತಗೊಂಡು ಬಂದಿದ್ದು. ಜಂಜಿ ನನ್ನ ಫೇವ್ರೆಟ್. ಐ ಲವ್ ಯು ಜಂಜಿ. ಜಂಜಿ ಗೀ ರೋಸ್ಟ್.
ಅಮ್ಮನಿಗೆ ಒಂದು ಸ್ವಲ್ಪ ನಾಚಿಕೆ ಆಗ್ತಾ ಇದೆ, ಫಸ್ಟ್ ಟೈಮ್ ಅಲ್ಲ ಈ ಥರ ಕ್ಯಾಮ್ರಾ ಮುಂದೆ ಕೂತು ತಿನ್ನೋದು. ಬಟ್ ನಾನು ಒಬ್ಬಳೇ ಇಷ್ಟು ತಿನ್ನೋಕ್ಕಾಗುತ್ತಾ, ಇನ್ನು ಅರ್ಧಂಬರ್ಧ ತಿಂದು ಇನ್ನು ಬೇರೆಯವರು ಕೊಡೋದು ಚೆನ್ನಾಗಿರೋದು. ಕೂತು ತಿಂದರೆ ಒಳ್ಳೆಯದು ಅಂತ. ಸೊ ನಮ್ಮ ಈರ್ಲ ಬಲೆ ಒಟ್ಟು ತಿಂತ. ಸೊ ಪಪ್ಪ ಒಳಗಡೆ ಅಲ್ಲಿ ಕೂತು ತಿಂತಾ ಇದ್ದಾರೆ. ಇದು ಕಪ್ಪೆ ಚಿಪ್ಪು ಈ ಥರ, ಇದರಲ್ಲಿ ಒಂದು ಪುಟ್ಟದ್ದು ಇಷ್ಟೇ ಮಾಂಸ ಇರುತ್ತೆ, ಅದನ್ನು ತಿಂದು ಇದನ್ನು ಸೈಡ್ ಇಡೋದು. ಇದು ಲಾಸ್ಟಿಗೆ ತಿಂತೀನಿ, ಯಾಕಂದ್ರೆ ಇದು ತುಂಬ ಮುಳ್ಳು. ಇದು ಅಂಜಲ್ ಅಮ್ಮ. ನನಗೆ ಈ ವಿಡಿಯೋ ಎಡಿಟಿಂಗ್ ಮಾಡಬೇಕಾದ್ರೆ, ಈ ವಿಡಿಯೋ ನೋಡ್ತಾ ಇರಬೇಕಾದ್ರೆ ಮತ್ತೆ ಮತ್ತೆ ಆಸೆ ಆಗ್ತಾನೇ ಇತ್ತು, ಆಹಾ ಅನ್ನಿಸ್ತಾ ಇತ್ತು. ಆ್ಯಂಡ್ ಯಾಕಪ್ಪ ಇಷ್ಟೊಂದು ಸೌಂಡ್ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡ್ರೆ, ಏಡಿ ತಿನ್ನಬೇಕಾದ್ರೆ ಕಚ್ಚಬೇಕಾದ್ರೆ ಎಲ್ಲ ಶಬ್ದ ಆಗೇ ಆಗುತ್ತೆ. ಸೊ ಒಂದು ಸ್ವಲ್ಪ ನಿಮಗೂ ಅದು ಗೊತ್ತಾಗಲಿ ಅಂತ ಹಾಗೆ ಇಟ್ಟಿದ್ದೆ, ನ್ಯಾಚುರಲ್ ಆಗಿರಲಿ ಅಂತ. ನಮಗಿದ್ದು ತಿಂದು ಖಾಲಿ ಮಾಡೋದಕ್ಕೆ ಸುಮಾರು ಅರ್ಧ ಗಂಟೆ ಬೇಕಾಯಿತು. ಹಾಗೆ ಮಾತಾಡ್ತಾ ಗಾಸಿಪ್ ಮಾಡ್ತಾ ಅಮ್ಮ ಮಗಳು ಅವ್ರ ವಿಷಯ ಇವ್ರ ವಿಷಯ, ಆಮೇಲೆ ನಾನೇನು ಮಾಡ್ತಾ ಇದ್ದೀನಿ, ಯೂಟ್ಯೂಬ್ ವೀಡಿಯೋಸ್ ಬಗ್ಗೆ, ಯಾವ್ದು ಹೆಂಗೆ ಓಡ್ತಾ ಇದೆ, ನಿಮ್ಮೆಲ್ಲ ಕಮೆಂಟ್ಸ್ ಬಗ್ಗೆ, ಇನ್ನು ಎಲ್ಲ ವಿಷಯ ಮಾತಾಡ್ತಾ ಊಟ ಖಾಲಿಯಾಗಿದೆ, ಗೊತ್ತಾಗಲಿಲ್ಲ. ಬಟ್ ಹೊಟ್ಟೆ ಫುಲ್ ಅಂತ ಅನ್ನಿಸ್ತು. ಕಾಮೆಂಟ್ ಸೆಕ್ಷನಲ್ಲಿ ತಪ್ಪದೇ ಹೇಳಿ ಆಯಿತಾ, ನಿಮಗೆ ಯಾವ ಮೀನಂದರೆ ತುಂಬ ಇಷ್ಟ ಅಂತ. ಫೈನಲಿ ಮುಗಿಸಿದ್ವಿ. ಉಫ್ ಹಯ್ಯಬ್ಬ, ಖುಷಿ ಆಯಿತು. ಎಲ್ಲ ಐಟಮ್ಸ್ ಮೀನನ್ನ ತಿಂದಿದ್ದಾಯಿತು. ಶೋಕಿತ್ತಂಡೆ ಸೂಪರ್ ಇತ್ತು. ಯಾರೇ ಮಲ್ದಿನತ್ತೆ ಅದು ಸೂಪರ್ ಹೊಡೆದು ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಾನು ಇವಾಗ ಸ್ಟ್ರಿಕ್ಟಾಗಿ ಡಯಟಲ್ಲಿ ಇರೋದ್ರಿಂದ ಊಟ ಆದಮೇಲೆ ಖರ ಅನ್ನಿಸ್ತಾ ಇತ್ತಲ್ಲ, ಅಮ್ಮಂಗೆ ಐಸ್ ಕ್ರೀಮ್ ಐ ಸ್ವೇರ್ ದೆನ್ ಫಸ್ಟ್ ತಿನ್ನಿಯೇ ತಿಂದಿನತ್ತೆ. ನಾನು ಡಯಟ್ ಅಂತಂದಿಲ್ಲ, ತಿಂದೆ ನನಗೆ ಗ್ರೇಪ್ಸ್. ನನಗೇನು ಬೇಜಾರಾಗಲ್ಲ, ನನಗೆ ಒಂಚೂರು ಆಸೆ ಆಗ್ತಾ ಇರಲಿಲ್ಲ ಐಸ್ ಕ್ರೀಮ್ ತಿನ್ಬೇಕು ನಾನು ಅಂತ. ಇಲ್ಲ, ಯಾಕಂತಾನೆ ಗೊತ್ತಿಲ್ಲ, ಅದು ವಿಲ್ ಪವರ್ ಇದೆಯಲ್ಲ, ಸೊ ಹಾಗಾಗಿ ಒಂಚೂರು ಆಸೆ ಆಗ್ತಾ ಇರಲಿಲ್ಲ. ಬಟ್ ನಮ್ಮಮ್ಮ ಪ್ರೀತಿಯಿಂದ ಕಷ್ಟಪಟ್ಟು ಈ ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್ ವಿಡಿಯೋನ ಮಾಡಿದ್ದೀವಿ. ತುಳುನಾಡಲ್ಲಿ ಇದ್ಮೇಲೆ ತುಳುನಾಡ ಸ್ಟೈಲ್ ಫುಡ್ ಎಲ್ಲ ತೋರಿಸ್ಬೇಕು ಅಂತ ಆಸೆ. ಎಷ್ಟು ಸಮಯ ತೋರ್ಸೋಕ್ಕಾಗುತ್ತೋ ಅದೆಲ್ಲ ಎಕ್ಸ್ಪ್ಲೋರ್ ಮಾಡಿ ತೋರಿಸ್ತೀನಿ. ಥ್ಯಾಂಕ್ ಯು ಅಮ್ಮ. ನಿಕ್ಲೆಗೆ ಇಷ್ಟ ಪನ್ಲೆ ಲೈಕ್ ಮಲ್ಪ್ಲೆ, ಶೇರ್ ಮಲ್ಪ್ಲೆ. ನನ್ನ ಮಗಳಿಗೋಸ್ಕರ ಕಷ್ಟ ಮಲ್ತದೆ ಅನ್ನ. ಪ್ಲೀಸ್ ವಿಡಿಯೋ ಇಷ್ಟ ಆದರೆ ನಮ್ಮ ಅಮ್ಮಂಗೋಸ್ಕರ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ. ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಕನ್ನಡತಿಯನ್ನು ಪ್ರೋತ್ಸಾಹಿಸಿ. ಲಾಟ್ಸ್ ಆಫ್ ಲವ್. ಬಾಯ್.